ಜೊತೆಗೆ ನಮ್ಮ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಹಾಗೂ ಗಾಂಧಿ ಜಯಂತಿಯ ಪ್ರಯುಕ್ತ ಇವತ್ತು ಉಳ್ಳಾಳ ನಗರಸಭಾ ವ್ಯಾಪ್ತಿಯಲ್ಲಿ ನಾವು 1ನೇ ತಾರೀಕಿಂದ ನಿನ್ನೆಯಿಂದ 31ರವರೆಗೆ ಅಕ್ಟೋಬರ್ 31ರವರೆಗೆ ನಿರಂತರವಾಗಿ ಎಲ್ಲ 31 ವಾರ್ಡ್ಗಳಲ್ಲಿ ಸ್ವಚ್ಛತಾ ಆಂದೋಲನ ಮಾಡ್ತಾ ಇದ್ದೀವಿ. ಇವತ್ತು ಆಲಿಯಾಸ್ ಕಾಲೇಜ್ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತು ನಮ್ಮ ನಾಗರಿಕರು, ನಮ್ಮ ಎಲ್ಲ ಲೋಕಲ್ ಬಾಡಿ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಇಲ್ಲಿ ಹಾಜರಿರುವಂಥ ಸದಸ್ಯರು, ನಮ್ಮ ಸಿಬ್ಬಂದಿ ಮೂಲಕ ಈಗಾಗಲೇ ಈ ಮಾಸ್ತಿಕಟ್ಟೆಯಿಂದ ನಾವು ಓವರ್ ಬ್ರಿಡ್ಜ್ ತನಕ ಸ್ವಚ್ಛತಾ ಆಂದೋಲನವನ್ನು ನಾವು ಮಾಡ್ತಾಯಿದ್ದೀವಿ. ಅದರೊಟ್ಟಿಗೆ ರೋಟ್ರಿ ಸಂಸ್ಥೆ ನಮಗೆ ಕೈ ಜೋಡಿಸಿದೆ. ಆಟೋ ಚಾಲಕರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಲಯನ್ಸು, ಆಟೋ ಚಾಲಕರು, ನಾಗರಿಕರು, ಇಲ್ಲಿ ಎಲ್ಲ ನಮ್ಮ ಉಳ್ಳಾಳದ ನಾಗರಿಕರು ಪ್ರತಿಯೊಬ್ಬರು ಈ ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿ ಪಾಲ್ಗೊಳ್ಳಬೇಕು. ಇದರ ಮೂಲಕ ನಮ್ಮ ನಗರವನ್ನು ಸ್ವಚ್ಛ ಸುಂದರವಾಗಿ ಇಡುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ಅದರೊಟ್ಟಿಗೆ ಪ್ಲಾಸ್ಟಿಕನ್ನು ತ್ಯಜಿಸಿ ಪರಿಸರವನ್ನು ಉಳಿಸಿ. ಇವತ್ತು ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ಬದಲಿಗೆ ಬಟ್ಟೆ ಬ್ಯಾಗ್ಗಳನ್ನು ಯೂಸ್ ಮಾಡಿ ಅಂಗಡಿಗೆ ಹೋಗುವಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಹೋಗಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ತರಬೇಡಿ, ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ. ಈಗಾಗಲೇ ಅನೇಕರಿಗೆ ನಾವು ತಿಳುವಳಿಕೆ ಕೊಟ್ಟಿದ್ವಿ. ಈ ಮೂಲಕ ಜಾಗೃತಿಯನ್ನು ಮೂಡಿಸಬೇಕು. ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಮದುವೆ ಸಮಾರಂಭಗಳಿಗೆ ಮಾಡುವಾಗ ಯೂಸ್ ಆ್ಯಂಡ್ ಥ್ರೋ ವಸ್ತುಗಳನ್ನು ಉಪಯೋಗ ಮಾಡಬೇಡಿ. ಮರುಬಳಕೆ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ ಮತ್ತು ಮರುಬಳಕೆ ವಸ್ತುಗಳನ್ನು ಉಪಯೋಗ ಮಾಡಿ ತ್ಯಾಜ್ಯವನ್ನು ಆದಷ್ಟು ಕಡಿಮೆ ಮಾಡಿ. ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವಂಥ ಹಸಿ ತ್ಯಾಜ್ಯವನ್ನು ನಾವೇ ಮರುಬಳಕೆ ಮಾಡಿ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ನಗರಸಭೆ ಕೊಡ್ತಿದ್ದಾಗೆ ನಾವೇ ಅದನ್ನು ಮರುಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಆ ತ್ಯಾಜ್ಯದಿಂದ ಈ ನಗರವನ್ನು ಮುಕ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳ್ತಾ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಪ್ರಿನ್ಸಿಪಾಲ್ರಿಗೂ, ಅವರ ಸಂಸ್ಥೆಗೂ ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೂ ನಾನು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಹೋಗುವ ನಮ್ಮ ಎಲ್ಲ ಅಧ್ಯಕ್ಷರು ಬಂದು ಸೇರಿಕೊಳ್ತಾರೆ. ಇಲ್ಲಿಂದ ನಾವು ಓವರ್ ಬ್ರಿಡ್ಜ್ವರೆಗೂ ನಾವು ಈ ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ನಾಗರಿಕರು, ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ ನಾನು ವಿನಂತಿ ಮಾಡ್ತೀನಿ ನಗರಸಭೆ ಪರವಾಗಿ.
ಇವತ್ತು ಬೆಳಿಗ್ಗೆ ನಮ್ಮ ಗಾಂಧಿ ಜಯಂತಿ 2ನೇ ದಿನಾಂಕದಂದು ಇವತ್ತು ಆಸ್ತಿಗಟ್ಟೆಯಿಂದ ಅಚ್ಚಲಗಟ್ಟೆವರೆಗೂ ನಮ್ಮ alias student, nursing student and teachers, principals and ನಮ್ಮ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು, ವೀಣಾ ಮೇಡಮ್, ಸ್ವಪ್ನ ಮೇಡಮ್, ನಮ್ಮ ಭವಾನಿ ಮೇಡಮ್, ಗೀತಾ ಮೇಡಮ್, ಅಸ್ಕರ್ ಅಲಿ, ಶಶಿಕಲಾ ಮೇಡಮ್, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು 1.5 ಕಿಲೋಮೀಟರನ್ನು ಸ್ವಚ್ಛತೆ ಮಾಡಿದ್ದಾರೆ. ಇದು ಈ ಒಂದು ತಿಂಗಳು ಇಡೀ 31 ದಿನ ನಾವು ಈ ಸ್ವಚ್ಛತಾ ಕಾರ್ಯವನ್ನು ಮಾಡ್ತೀವಿ. ಒಂದೊಂದು ವಾರ್ಡ್ಗಳಲ್ಲಿ 31 ವಾರ್ಡ್ಗಳಲ್ಲಿ ಜನರು ಇದನ್ನು ನಮಗೆ ಸಹಕಾರ ಕೊಡಬೇಕು. ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ಲಾಸ್ಟಿಕ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿ ಬಟ್ಟೆ ಚೀಲಗಳನ್ನು, ಪೂರಕವಾದ ಚೀಲಗಳನ್ನು ಉಪಯೋಗಿಸಿ ಎಂಬುದಾಗಿ ಹೇಳ್ತಾ ಈ ಸ್ವಚ್ಛತಾ ಕಾರ್ಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಮತ್ತು NGOಗಳು, ಲಯನ್ಸು ಎಲ್ಲ ಸಂಸ್ಥೆಯವರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ನಗರಸಭಾ ಪರವಾಗಿ ಧನ್ಯವಾದಗಳು. ಮತ್ತು ನಮ್ಮ ಸ್ಟೂಡೆಂಟ್ಸ್, ಆಲ್ ದ ಸ್ಟೂಡೆಂಟ್, ಐ ವಿಲ್ ರಿಕ್ವೆಸ್ಟ್ ಕಂಟಿನ್ಯೂ ಕ್ಲೀನ್ನೆಸ್ ಯುವರ್ ಏರಿಯಾ, ಕಾಲೇಜ್ ಏರಿಯಾ ಓನ್ಲಿ. ಆಲ್ ದ ಥ್ಯಾಂಕ್ಸ್ ಪ್ರಿನ್ಸಿಪಾಲ್ಸ್, ಟೀಚರ್ಸ್, ಆಲ್ ದ ಯುವರ್ ಥ್ಯಾಂಕ್ಸ್. CMC ಉಳ್ಳಾಲ್ ನಗರಸಭಾ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲರೂ ನಿರಂತರವಾಗಿ ನಮ್ಮೊಂದಿಗೆ ಸಂಪರ್ಕ ಇಡಿ. ಸದಸ್ಯರುಗಳು ಎಲ್ಲೆಲ್ಲಿ ಯಾವ್ಯಾವ ವಾರ್ಡಲ್ಲಿ ನಿಮಗೆ ಬೇಕು ದಿನಾಂಕವನ್ನು ಕೊಟ್ಟರೆ ನಾವು ಅಲ್ಲಿ ನಮ್ಮ ಸಿಬ್ಬಂದಿಯೊಂದಿಗೆ ಬಂದು ನೀವು ಲೋಕಲ್ಲಿ ಸೇರಿ ನಾವೆಲ್ಲ ಸ್ವಚ್ಛತೆ ಮಾಡುವ ಈ ನಮ್ಮ ಉಳ್ಳಾಳವನ್ನು ಸ್ವಚ್ಛ ನಗರವಾಗಿ ನಾವು ಮಾರ್ಪಡಿಸುವುದಾಗಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.